ಸೋಮವಾರ ರಾತ್ರಿ ಹತ್ಯೆಯಾದ ಕಲ್ಲೇಗ ಟೈಗರ್ ಸ್ಥಾಪಕ ಅಕ್ಷಯ್ ಕಲ್ಲೇಗ ಮನೆಗೆ ಪುತ್ತಿಲ ಪರಿವಾರದ ನಾಯಕ ಅರುಣ್ ಕುಮಾರ್ ಪುತ್ತಿಲ ಭೇಟಿ ನೀಡಿ ಅಕ್ಷಯ್ ಕಲ್ಲೇಗ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದ್ದಾರೆ. ಬಳಿಕ ಮಾತನಾಡಿದ ಪುತ್ತಿಲ, ಘಟನೆ ನಡೆದ ದಿನವೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜೊತೆ ಮಾತನಾಡಿದ್ದೇನೆ. ಅಕ್ಷಯ್ ಕಲ್ಲೇಗ ಕೊಲೆ ಆರೋಪಿಗಳಿಗೆ ಕಾನೂನು ಪ್ರಕಾರ ಸೂಕ್ತ ಶಿಕ್ಷೆ ಆಗಬೇಕು. ಪುತ್ತೂರಿನ ಠಾಣೆಯ ಹಿಡಿತದಲ್ಲಿರುವ ಸಿಸಿಟಿವಿಗಳು ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಮಾಧ್ಯಮಗಳಿಂದ ತಿಳಿದು ಬಂದಿದೆ. ಇಲಾಖೆ ಆದಷ್ಟು ಶೀಘ್ರ ಪುತ್ತೂರಿನ ಸಿಸಿಟಿವಿಗಳನ್ನು ಸರಿ ಮಾಡಿ ರಾತ್ರಿ ಹೊತ್ತು ಗಸ್ತು ಹೆಚ್ಚಿಸಬೇಕು. ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಯಾರು ಪಾಲ್ಗೊಂಡರೂ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಇಲ್ಲಿ ಕೂಡ ನೆಗ್ದು ಪೂರ ಬೋತಾಯಿಂದ ಮಲ್ತಾನೆ ಆಯ್ತಾ ಉಲಾಯ್ತುಲೆ ఆయన పోతూ పోతూ ఐటు దన కట్టదు అయినది మలుతుంది దాయిందంటే నమ్మ కళ్ళే కదా మరి ఒరియోడు పనుకున్న నెట్టి అయింది మలుతున్నాయి చూలే కూడా నువ్వు పనుకుని ఇంకా మరప్పారు అన్న ఏ మలుపుండే మరపునే నా పల్లె ಬೆಂಗಳೂರು ನಡ್ಸಾಯ್ತು ಹೋಗಿ ದೇವಸ್ಥಾನ ಪೋಯಿ ಆ ಊರ್ಲ ಹೋದ ಒಂದು ಕಾರ್ಯಕ್ರಮ ಕೊಡ್ತು ಬತ್ತೆ ಪಿಲ್ಲೆ ತಂದು ಬೋತು ಅಂದ್ ಬೆಂಗಳೂರು ಕಾರ್ಯಕ್ರಮ ತಂದು ಬತ್ತೆ ನಾನು ಅನ್ಪಣೆ ಇನ್ನು ಬಲಿ ಇಂತ ಬರತ್ತ ಕುಳ್ಳೆ ಕಲ್ಲಂಡು ಗೊತ್ತಾಗತ್ತೆ ದೇವರದ ಮಲ್ಪುನೆ ನಮ್ಮ ಪ್ರಯತ್ನ ನಮ್ಮ ಮಲ್ಕೊಡು ದಯದ ಬಣ್ಣ 1 ತಿಂಗಳು 2 ತಿಂಗಳು ಜೈಲು ಬಾಡಿಗೆ ಬಿಡ್ತಾರೆ ಬರಬಲ್ಲ ಮಲ್ಪೆಗೆಲ್ಲ ಅವು ಆಯ್ತಾ ಅದನ್ನ ಅವೇ ಮಲ್ಪುನೆ ತಾಗಿ ಬೇತದಲ್ಲಾಗಲಿ ಬೇತ ಎಟ್ಟೆ ಬುದ್ಧಿ ಆಗ್ತಲ್ಲ ಮಲ್ಪೇರ ಅವು ನರಮನೆ ಏತು ಬೋರ್ಡನ್ನು ನಿಗ್ಲುತ್ತುಳ್ಳೆ ಜೈಲು ಬರ್ತೇರಿ ಬರಬ ಕಡಪೇರ ಹೋಗ್ಲಿ ತರ ಬೆಟ್ಟಗೆ ಹೋಗ್ಲಿ ఆయన ఉంటామని వ్యవస్థ మలుపుడు నేను అనుకున్నా ఆ కొడుకు జన తీరినది చెట్లు పనుకున్నా ఆ నమ్మునే అని పదే చేస్తుంది ఇదనైతే ఉండదు ఇదనైతే ఆಯ್తుంది తీర్ల ಬರ್ತನೇ ఉండదు ಅಡಿ ಮಿಕ್ಕುಂಟಲ್ಲ ಆಯ್ತು. ನಿನ್ನೆ ಪುತ್ತೂರಿನ ನೆಹರು ನಗರದಲ್ಲಿ ನಡೆಯಬಾರದಂತ ಒಂದು ಘಟನೆ ನಡೆದೋಗಿದೆ. ಕಲೆಯ ಪ್ರೋತ್ಸಾಹವನ್ನು ನೀಡ್ತಾ ಇರತಕ್ಕಂಥ ಮತ್ತು ಸಂಸ್ಕೃತಿಯನ್ನ ಆರಾಧಕನಾಗಿರುವಂತ ತರುಣ ಅಕ್ಷಯ್ ಅನ್ನತಕ್ಕಂಥ ಹುಡುಗನ ಹತ್ಯೆಯಾಗಿದೆ. ನಾನು ಭಗವಂತನಲ್ಲಿ ಇಷ್ಟೇ ಪ್ರಾರ್ಥನೆಯನ್ನು ಮಾಡುವಂಥದ್ದು, ಈ ರೀತಿಯ ಘಟನೆಗಳು ಮುಂದಿನ ದಿವಸಗಳಲ್ಲಿ ಪುತ್ತೂರಿನಲ್ಲಿ ಆಗಬಾರದು. ಯಾವ ಅಕ್ಷಯನನ್ನ ಕಳ್ಕೊಂಡಿರ್ತಕ್ಕಂಥ ಚಂದ್ರಣ್ಣ ದಂಪತಿಗಳಿಗೆ ಅಗಲಿಕೆಯ ದುಃಖವನ್ನ ಸಹಿಸ್ತಕ್ಕಂಥ ಶಕ್ತಿಯನ್ನ ಭಗವಂತ ಕೊಡ್ಲಿ ಮತ್ತು ಕಲ್ಲೇಗದ ಹೆಸರನ್ನ ಇಡೀ ಜಿಲ್ಲೆಗೆ ಕೊಂಡೊಯ್ತಾ ಇರತಕ್ಕಂಥ ಆ ಹುಲಿ ನವರಾತ್ರಿಯ ಸಂದರ್ಭದಲ್ಲಿ ಹುಲಿಯ ವೇಷಕ್ಕೆ ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬಿರತಕ್ಕಂಥ ಅಕ್ಷಯನ ಆತ್ಮಕ್ಕೆ ಶಾಂತಿ ಭಗವಂತನು ನೀಡಲಿ ಮತ್ತು ಅವರ ಕುಟುಂಬದವರಿಗೆ ಆ ದುಃಖವನ್ನು ಸಹಿಸತಕ್ಕಂಥ ಶಕ್ತಿಯನ್ನು ಕೊಡಲಿ. ಮತ್ತು ನಾವು ಚಂದ್ರಣ್ಣನಲ್ಲಿ ಇಷ್ಟೇ ಹೇಳುವಂಥದ್ದು, ನಾವೆಲ್ಲರೂ ನಿಮ್ಮ ಜೊತೆಗಿದ್ದೇವೆ. ನಿಮ್ಮ ಕಷ್ಟ ಸುಖ ಎಲ್ಲ ನಮ್ಗೆ ಗೊತ್ತಿದೆ. ಒಂದು ಮಗನನ್ನ ಕಳೆದುಕೊಂಡಿರ್ತಕ್ಕಂಥ ತಂದೆಯ ಸ್ಥಿತಿ ಏನು ಅನ್ನುವಂಥದ್ದು ನಮಗೆ ಈಗ ಅವರ ಮನೆಗೆ ಭೇಟಿ ನೀಡತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಅರಿತಿದ್ದೇವೆ. ನಾನು ನಿನ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ಬೆಂಗಳೂರಿನಲ್ಲಿ ಅನ್ಯ ಕಾರ್ಯಕ್ರಮದ ನಿಮಿತ್ತ ಬೆಂಗಳೂರಿನಲ್ಲಿ ಇದ್ದ ಕಾರಣ ಬರ್ಲಿಕ್ಕಾಗ್ಲಿಲ್ಲ. ಚಂದ್ರಣ್ಣನಲ್ಲಿ ನಾವೆಲ್ಲರೂ ನಿಮ್ಮ ಜೊತೆಗೆ ಇದ್ದೇವೆ ಮತ್ತು ನೀವು ಆ ನೋವನ್ನ ಸಹಿಸಿಕೊಂಡು ಆ ಇಬ್ರು ಇನ್ನೆರಡು ಮಕ್ಕಳು ಇದ್ದಾರೆ ಅವರನ್ನು ಕೂಡ ಬೆಳೆಸುವಂತ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಮಾಡ್ತಾ ಇದ್ದೀವಿ.